ಉದಯವಾಣಿ ದಿನಪತ್ರಿಕೆ ಮತ್ತು ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ನ ವತಿಯಿಂದ ಹಮ್ಮಿಕೊಂಡ ದೀಪಾವಳಿ ಧಮಾಕ 2021ರ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವು ಮಂಗಳೂರಿನ ಲೇಡಿ ಹಿಲ್ನಲ್ಲಿರುವ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ನಲ್ಲಿ ನಡೆಯಿತು. ನಗರದ ಲೇಡಿ ಹಿಲ್ನಲ್ಲಿ ಕಾರ್ಯಾಚರಿಸುತ್ತಿರುವ ಪ್ರತಿಷ್ಠಿತ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಣ್ಯರು ದೀಪಾವಳಿ ಧಮಾಕ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಿದ್ರು. ಬಳಿಕ ತರಂಗ ವಾರಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕಿ ಡಾಕ್ಟರ್ ಸಂಧ್ಯಾ ಎಸ್ ಪೈ ಅವರು ಮಾತನಾಡಿ, ದೀಪಾವಳಿ ಧಮಾಕ ಸ್ಪರ್ಧೆಗೆ ವರ್ಷದಿಂದ ವರ್ಷಕ್ಕೆ ಓದುಗರ ಸ್ಪಂದನೆ ಅಪೂರ್ವವಾದುದು. ಓದುಗರಿಗೆ ಸಂತೃಪ್ತಿಯನ್ನ ನೀಡಿರುವ ಧನ್ಯತೆಯ ಭಾವ ನಮ್ಮಲ್ಲಿ ಮೂಡಿದೆ ಎಂದು ವಿಜೇತರಿಗೆ ಶುಭ ಹಾರೈಸಿದ್ರು. ಈ ಕಾರ್ಯಕ್ರಮ ಎಷ್ಟೇ ಇರಲಿ, ಒಂದು ಹೃದಯದ ವೈಶಾಲ್ಯ ಬೇಕು, 4 ಜನರಿಗೆ ಕೊಡುವಂತಹ ಕೈಗಳು ಬೇಕು, ಮನಸ್ಸು ಬೇಕು. ಇಂಥ ಒಂದು ಹೃದಯ ಹಾಗೂ ಕೈಗಳು ನಮ್ಮ ರವೀಂದ್ರ ಶೇಟ್ರಲ್ಲಿದೆ. ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಸ್ಪಾನ್ಸರ್ ಮಾಡಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಬಹುಮಾನವನ್ನು ತಗೊಳ್ಳುವ ವಿಜೇತರ ಮುಖದಲ್ಲಿ ನಗುವನ್ನು ನೋಡುವಂತಹ ಹೃದಯ ವೈಶಾಲ್ಯ ಇರುವುದು ಅವರನ್ನು ನಾನು ಪ್ರತ್ಯೇಕವಾಗಿ ಅಭಿನಂದಿಸ್ತೇನೆ. ಕಾರ್ಯಕ್ರಮದಲ್ಲಿ ವಿಜೇತರಾಗೋದಕ್ಕಿಂತ ಹೆಚ್ಚಾಗಿ ಆ ಪುಸ್ತಕಕ್ಕೋಸ್ಕರ ಕಾದು ಅದನ್ನು ಓದಿ ಅದಕ್ಕೆ ಉತ್ತರ ಬರೆದು ಅದನ್ನು ಪೋಸ್ಟ್ ಮಾಡುವ ಥ್ರಿಲ್ ಅಂತ ಹೇಳ್ತೇವೆ ನಾವು ಅದು ಬಹಳ ದೊಡ್ಡದು. ಬರ್ತದೆ ಅಂತ ಕಾಯೋದುಂಟಲ್ಲ, ಕಾಯುವಗಳಿಗೆ ಇನ್ನೂ ದೊಡ್ಡದು. ಆದರೆ ಬರದೇ ಇದು ನಿರಾಶೆ ಆಗಬೇಕು ಅಂತಿಲ್ಲ, ಪ್ರಯತ್ನ ಮಾಡಿದ್ದೀರಿ, ಫಲ ಬರಬಹುದು, ಬರದೇ ಇರಬಹುದು. ಆದರೆ ಬಂದವರ ಮುಖಗಳನ್ನು ನೋಡುವಾಗ ನನಗೆ ಬಹಳ ಖುಷಿ ಆಗ್ತದೆ. ಬಳಿಕ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ನ ಮಾಲಕರಾದ ರವೀಂದ್ರ ಶೇಟ್ ಅವರು ಮಾತನಾಡಿ, ದೀಪಾವಳಿ ಧಮಾಕ ಸ್ಪರ್ಧೆಯಲ್ಲಿ ಅನೇಕ ಮಂದಿ ಓದುಗರು ಆಸಕ್ತಿಯಿಂದ ಭಾಗವಹಿಸುತ್ತಿದ್ದಾರೆ. 100 ಮಂದಿ ಬಹುಮಾನವನ್ನ ಕೂಡ ಪಡೆದುಕೊಂಡಿದ್ದಾರೆ. ಇದೊಂದು ಪ್ರತಿಷ್ಠೆಯ ಸ್ಪರ್ಧೆಯಾಗಿದ್ದು ಇದರ ಪ್ರಾಯೋಜಕತ್ವವನ್ನು ವಹಿಸಿರುವುದು ನಮಗೆ ಹೆಮ್ಮೆಯ ವಿಷಯ ಎಂದು ಹೇಳಿದರು. ಕಳೆದ ಅನೇಕ ವರ್ಷಗಳಿಂದ ನಮ್ಮ ಸಂಸ್ಥೆಯು ಉದಯವಾಣಿ ಸಂಸ್ಥೆಯೊಂದಿಗೆ ಈ ಸ್ಪರ್ಧೆಯನ್ನು ಆಯೋಜಿಸಿದೆ. ಉದಯವಾಣಿ ದೀಪಾವಳಿ ಸಂಚಿಕೆಯ ಓದುಗರು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದರ ಮೂಲಕ 100 ಜನ ಈಗಾಗಲೇ ಬಹುಮಾನ ಗಳಿಸಿರುತ್ತಾರೆ. ಅತ್ಯಂತ ಪ್ರತಿಷ್ಠೆಯ ಈ ಸ್ಪರ್ಧೆಗೆ ಪ್ರಾಯೋಜಕತ್ವವನ್ನು ವಹಿಸಲು ನಾವು ಹೆಮ್ಮೆ ಪಡುತ್ತೇವೆ. ನಮ್ಮ ಸಂಸ್ಥೆಯ ಹಿರಿಯರಾದ ಗೌರವಾನ್ವಿತ ಎಸ್ಎಲ್ ಶೇಟ್ ಅವರ 100ನೇ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ನಮಗೆ ನಮ್ಮ ಸಂಸ್ಥೆಯು 75ನೇ ವರ್ಷದ ವಜ್ರ ಮಹೋತ್ಸವವನ್ನು ಉದಯವಾಣಿಯ 50 ವರ್ಷಗಳನ್ನು ಪೂರೈಸಿ ಸುವರ್ಣ ಸಂಭ್ರಮದೊಂದಿಗೆ ಸೇರಿಕೊಂಡು ಈ ಸ್ಪರ್ಧೆಯನ್ನು ನಡೆಸಲು ನಮಗೆ ಹೆಮ್ಮೆ ಪಡುತ್ತೇವೆ. ಇದೇ ವೇಳೆ ಬಹುಮಾನ ವಿಜೇತರ ಪರವಾಗಿ ಬಹುಮಾನ ವಿಜೇತರಾದ ವೆಂಕಟೇಶ್ ಭಟ್ ಮತ್ತು ಜಯಾನಾ ಮೊಹಮ್ಮದ್ ಜಾಕೀರ್ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು. ನನಗೆ ಇದು ಬಹುಮಾನ ಸಿಕ್ಕಿ ತುಂಬ ಖುಷಿಯಾಗಿದೆ. ಮತ್ತೆ ನಾನು ಉದಯವಾಣಿ ನನ್ನ ಫ್ರೆಂಡ್ ಹೋಟೆಲ್ಗೆ ಹೋಗಿ ಓದ್ತಿದ್ದೆ ಬುಕ್ಕನ್ನು. ಆಗ ನಾವು ಡಿಸ್ಕಸ್ ಮಾಡಿ ಎಲ್ಲ ಆನ್ಸರ್ ಮಾಡಿ ಕಳಿಸಿದ್ದೆ. ನಾನು ಚಿಕ್ಕಪ್ಪನ ಹತ್ರ ಕಳಿಸಿದ್ದು, ಉದಯವಾಣಿಯಲ್ಲಿ ಕೆಲಸ ಮಾಡಲಿಕ್ಕಿದ್ದಾರೆ. ಮತ್ತು ಒಂದಿನ ಕಾಲ್ ಬಂತು, ನಿಮ್ಮದು ಲಕ್ಕಿ ಡ್ರಾ ಅಲ್ಲಿ ಬಂದಿದೆ ಅಂತ. ನನಗೆ ಗೊತ್ತಿಲ್ಲ ನನ್ನ ಹೆಸರು ಹಾಕಿದ್ದಾರೆ ಅಂತ ಫ್ರೆಂಡ್ಸ್. ನಾನು ಹೀಗೆ ಆನ್ಸರ್ ಮಾಡಿ ಕೊಟ್ಟಿದ್ದಾರೆ ಅಂತ ಎನಿಸಿದ್ದು. ಮತ್ತು ಅದರಲ್ಲಿ ನನ್ನ ಹೆಸರು ಬಂದು, ಮತ್ತು ಇನ್ನೊಂದು ಎಂತಂದರೆ ಇದು ವಿನ್ ಆದ ತಕ್ಷಣ ನನ್ನದು ಮದುವೆ ಸಹ ಫಿಕ್ಸ್ ಆಯಿತು. ಇದು ವಿನ್ ಆದ ತಕ್ಷಣ ಸ್ವಲ್ಪಕ್ಕಿಂತ ಫಿಕ್ಸ್ ಆಯಿತು, ಮದುವೆ ಫಿಕ್ಸ್ ಆಯ್ತು ಸ್ವಲ್ಪ. ಸೊ ಅಲ್ಲ ಇದು ಲಾಟ್ರಿ ಒಂದು ಲಕ್ಕಿ ಬಂಪರ್ ಲಕ್ಕಿ ಆಯಿತು. ಸೊ ಹಾಗೆ ಎಲ್ಲರಿಗೆ ಎಸ್ಎಲ್ ಶೇಟ್ ಹಾಗೂ ಉದಯವಾಣಿಯವರಿಗೆ ಧನ್ಯವಾದಗಳು. ನಾವು ವರ್ಷ ಪುಸ್ತಕಕ್ಕೆ ಆಗ್ತಾ ಇತ್ತು. 4 ವರ್ಷಕ್ಕಿಂತ ಮುಂಚೆ ಬಂಪರ್ ಬಹುಮಾನ ಟಿವಿ ಬಂದಿದೆ. ತುಂಬ ಸಲ ಕಾಲ್ ಮಾಡಿ ಪ್ರೋತ್ಸಾಹಕರ ಬಹುಮಾನ ನಮ್ದು ಹೌದಾ ಅಂತ ನಮಗೆ ಕನ್ಫ್ಯೂಸ್ ಇತ್ತು. ಕಾಲ್ ಮಾಡಿದ್ವಿ, ತುಂಬ ಸಲ ಕಾಲ್ ಮಾಡಿದ್ವಿ. ಮತ್ತು ಇವರಿಗೆ ಕಾಲ್ ಮಾಡಿದಾಗ ನಮಗೆ ಗೊತ್ತಾಯ್ತು ಇದು ನಮ್ಮದೇ ಅಂತ. ಪುಣೆಯವರು ಕಾಲ್ ಮಾಡಿದ್ರು, ಇವರ ಆಫೀಸರ್ ಕಳಿಸಿದ್ರು, ಮತ್ತೆ ಗೊತ್ತಾಯ್ತು ನಮ್ಮದು ಅಂತ. ಕಾಸರಗೋಡಿಂದ ಬಂದದ್ದು ನಾವೀಗ. ಈ ಸಂದರ್ಭದಲ್ಲಿ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ನ ಆಡಳಿತ ಪಾಲುದಾರರಾದ ಶರತ್ ಶೇಟ್, ಪ್ರಸಾದ್ ಶೇಟ್, ದೀಪ್ತಿ, ಶರತ್ ಶೇಟ್ ಸೇರಿದಂತೆ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ನ ಸಿಬ್ಬಂದಿಗಳು ಮತ್ತು ಉದಯವಾಣಿ ಪತ್ರಿಕೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.